ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ ಲಭ್ಯತೆ ಇದ್ದು ತಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲ. ಇನ್ನಷ್ಟು ಆಕ್ಸಿಜನ್ ಸಿಲಿಂಡರ್ಗಳನ್ನು ತರಿಸಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ಖಾಸಗಿ ಆಸ್ಪತ್ರೆಗಳ ಪ್ಲಾಂಟ್ಗಳಲ್ಲಿ ಆಕ್ಸಿಜನ್ ದಾಸ್ತಾನು ಇದೆ. ಇದಲ್ಲದೆ ಮಂಗಳೂರು ನಗರದಲ್ಲಿ 3 ರೀಫಿಲ್ಲಿಂಗ್ ಘಟಕಗಳು 10 ಟನ್ ಆಕ್ಸಿಜನ್ ಉತ್ಪಾದನೆಯಾಗುತ್ತಿದೆ. ಮಾತ್ರವಲ್ಲ, ಪ್ರತಿ ವಾರ 20 ಟನ್ ಆಕ್ಸಿಜನ್ ಹೊರ ಜಿಲ್ಲೆಗಳಿಂದ ತರಿಸುತ್ತಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಆಕ್ಸಿಜನ್ ಲಭ್ಯವಿದೆ ಎಂದು ಡಾಕ್ಟರ್ ರಾಜೇಂದ್ರ ಕೆವಿ ತಿಳಿಸಿದ್ದಾರೆ. ಇನ್ನು 800 ಜಂಬೋ ಸಿಲಿಂಡರ್ ಆಕ್ಸಿಜನ್ ಲಿಕ್ವಿಡ್ ಕೇರಳದಿಂದ ಪೂರೈಕೆಯಾಗಲಿದೆ. ಅಲ್ಲದೆ ಬಳ್ಳಾರಿಯ ಜಿಂದಾಲ್ ಪ್ಲಾಂಟ್ನಿಂದಲೂ ಆಕ್ಸಿಜನ್ ತರಿಸಲಾಗ್ತಾ ಇದೆ. ತಕ್ಷಣಕ್ಕೆ 24 ಗಂಟೆಯ ಹೊರತು ಬೇಕಾಗುವಷ್ಟು ಆಕ್ಸಿಜನ್ ಸಿಲಿಂಡರ್ ಇಲ್ಲಿ ಲಭ್ಯವಿದೆ ಎಂದು ಡಾಕ್ಟರ್ ರಾಜೇಂದ್ರ ಕೆವಿ ಸ್ಪಷ್ಟಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ನಮ್ಮಲ್ಲಿ ಈಗ ಆಲ್ಮೋಸ್ಟ್ 66 ಹಾಸ್ಪಿಟಲ್ಗಳಿಗಿಂತಲೂ ಜಾಸ್ತಿ ಹಾಸ್ಪಿಟಲ್ಸ್ಗಳಲ್ಲಿ ಕೋವಿಡ್ ಪೇಷಂಟ್ಸ್ಗಳನ್ನು ನಾವು ಟ್ರೀಟ್ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಟಪ್ಪಲ್ಲಿ ನೋಡಿದಾಗ ಗೌರ್ಮೆಂಟಲ್ಲಿ ನಾವು ಜಂಬೋ ಸಿಲಿಂಡರ್, ಡ್ಯೂರಾ ಸಿಲಿಂಡರ್ ಮತ್ತು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟಿಂದ ನಾವು ಇದನ್ನು ಮಾಡ್ತಾ ಇದ್ವಿ. ಸದ್ಯಕ್ಕೆ ನಮಗೆ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ನೆಕ್ಸ್ಟ್ 24 ಗಂಟೆಯಲ್ಲಿ ಕಂಡು ಬರಲ್ಲ. ಈ ಆಕ್ಸಿಜನ್ ಅನ್ನೋದು ಸ್ಟೋರೇಜ್ ಟ್ಯಾಂಕ್ ಮತ್ತು ಜಂಬೋ ಸಿಲಿಂಡರ್ಗಳನ್ನ ರೀಫಿಲ್ ಮಾಡೋದಕ್ಕೆ ನಮಗೇನು ಪ್ರೈವೇಟ್ ರೀಫಿಲ್ಲರ್ಸ್ ಇದ್ದಾರೆ ಅವರಿಗೆ ಕೆಲವೊಂದು ಐನಾಕ್ಸ್ ಪಾಲಕ್ಕಾಡಿಂದ ಬರುವಂಥದ್ದು ಒಂದು ಸಪ್ಲೈ ಚೈನ್ ಅದೊಂದು ಬ್ಲಾಕ್ ಆಗಿದೆ. ಆ ಒಂದು 2 ರೀಫಿಲ್ಲರ್ಸ್ಗೆ ಬೇಕಾಗಿರುವಂಥ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ನ ಸಪ್ಲೈ ಮಾಡೋದಕ್ಕೆ ಬೇರೆ ಡಿಸ್ಟ್ರಿಬ್ಯೂಟರ್ನ ಅಲಾಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಹಿರಿಯ ನೋಡಲ್ ಅಧಿಕಾರಿಗಳು ಯಾರಿದ್ದಾರೆ ಅವರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಅದು ಪಾಲಕ್ಕಾಡಿಂದ ಬರ್ತಾ ಇರುವಂಥ ಆಕ್ಸಿಜನ್ನ ಬಳ್ಳಾರಿಯಿಂದನೇ ಸಪ್ಲೈ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸದ್ಯದ ಮಟ್ಟಿಗೆ ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಯ ಪೇಷಂಟ್ಸ್ಗಳನ್ನು ನಾವು ನೋಡಬೇಕಾಗಿರೋದ್ರಿಂದ ಬೇರೆ ಕಡೆಯಿಂದ ಸಡನ್ನಾಗಿ ಬೇರೆ ಪೇಷಂಟ್ಸ್ಗಳು ಬಂದರೆ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗುವಂಥ ಚಾನ್ಸಸ್ ಇದೆ. ಅದರ್ವೈಸ್ ನೆಕ್ಸ್ಟ್ 24 ಗಂಟೆಯಲ್ಲಿ ನಮಗೆ ಬೇಕಾಗಿರುವಂಥ ಆಕ್ಸಿಜನ್ ನಮ್ಮ ಹತ್ರ ಲಭ್ಯ ಇದೆ.